ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನ್ ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು. ದೇಶದ ಪಣೋಕಾಸು ಬಿಳಿಚಲಿಗೂ ರೈತರು ಬೊಕ್ಕ ಬೇರದಾಗ್ಲಿನ ಕೊಡುಗೆ ದಿಂಜ ಬೆದ್ರಡು ಕೃಷಿ ಋಷಿ ಬೊಕ್ಕ ವನ ಮಹೋತ್ಸವ ಉದಿಪನ ಮಲ್ತದು ಎಂ ಬಾಹುಬಲಿ ಪ್ರಸಾದ್. ವೇಟ್ ಲಿಫ್ಟಿಂಗ್ ಗೊಬ್ಬುಡು ಸುರುತ್ತದಿನೊನೆ ಭಾರತದ ಸಾಧನೆ ಟೋಕಿಯೋದ ಒಲಿಂಪಿಕ್ಸ್ ಬೊಳ್ಳಿದ ಪದಕ ಗೆಂದಿನ ಮೀರಾಬಾಯಿ ಚಾನು. ನಳಿನ್ ಕುಮಾರ್ ರೇನಾಂದಿ ಎನ್ನದಿನ ಆಡಿಯೋ ಪಾತ್ರ ಕತೆಟು ಮುಖ್ಯಮಂತ್ರಿ ಬದಲ್ಪುನ ವಿಚಾರ ಮಾತ್ರ ಕಾಸ್ತ ವ್ಯವಹಾರ ಪಾತ್ರ ಕಥೆಲ ನಡಪಾದರು ಕುಡ್ಲಡು ವೀರಮಾನತ್ ರೈ. ಶಕ್ತಿ ಪದವಿ ಪೂರ್ವ ಕಾಲೇಜ್ ನೂದೇಕು ನೂದು ಸಾಧನೆ ವಿದ್ಯಾರ್ಥಿಗಳಿಗೆ ಬೊಕ್ಕ ಸಂಸ್ಥೆಗೆ ಮೆಚ್ಚುಗೆ ತೆರಿಪಾಯಿನ ಡಾಕ್ಟರ್ ಕೆಸಿ ನಾಯಕ್. ವಾರ್ತೆದ ವಿವರ. ದೇಶದ ಪಣೋಕಾಸು ಬಿಳಿಚಲಿಗೂ ರೈತರ ಬೊಕ್ಕ ಬೇರದಕ್ಲಿನ ಕೊಡುಗೆ ದಿಂಜಾಂದ್ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ಎಂಸಿಎಸ್ದ ಗುರ್ಕಾರ್ಯರು ಎಂ ಬಾಹುಬಲಿ ಪ್ರಸಾದ್ ಪಂತೆರ ಕೃಷಿ ವಿಚಾರ ವಿನಿಮಯ ಕೇಂದ್ರ ಸಮಾಜ ಮಂದಿರ ಸಭಾ ಬೊಕ್ಕ ಎಂಸಿಎಸ್ ಬ್ಯಾಂಕ್ದ ಒಟ್ಟು ಸೇರಿಕೆಡು ಬ್ಯಾಂಕ್ದ ಕಲ್ಪವೃಕ್ಷ ಸಭಾಂಗಣುಡು 6 ಕೃಷಿ ಋಷಿ ಬೊಕ್ಕ ವನ ಮಹೋತ್ಸವ ಕಾರ್ಯಕ್ರಮ ಉದಿಪನ ಮಲ್ತದು ಪಾತಿರಿಯರು. ಕೃಷಿ ವಿಚಾರ ವಿನಿಮಯ ಕೇಂದ್ರ ಸಮಾಜ ಮಂದಿರ ಸಭಾ ಎಂಸಿಎಸ್ ಬ್ಯಾಂಕ್ ಮೂಡಬಿದ್ರೆ ಮೊಕ್ಲಿನ ಒಟ್ಟು ಸೇರಿಕೆಡು ಕೃಷಿ ಋಷಿ ಬೊಕ್ಕ ವನಮಹೋತ್ಸವ ಕಾರ್ಯಕ್ರಮ ಬ್ಯಾಂಕ್ದ ಕಲ್ಪವೃಕ್ಷ ಸಭಾಂಗಣುಡು ನಡತಂಡ. ಎಂಸಿಎಸ್ ಬ್ಯಾಂಕ್ದ ಗುರ್ಕಾರ್ಯರು ಎಂ ಬಾಹುಬಲಿ ಪ್ರಸಾದ್ ಬಿನ್ನೇರ್ನ ಸೇರಿಗೆಡು ತುಡರ್ ಬೊಲ್ಪು ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೆರ. ಬಾಹುಬಲಿ ಪ್ರಸಾದ್ ಪಾತೆರ್ದು ದೇಶದ ಪಣೋಕಾಸು ಬುಳಿಚಲಿಗೂ ರೈತರ ಬೊಕ್ಕ ಬೇರೆದಕ್ಲಿನ ಕೊಡುಗೆ ದಿಂಜ ಉಂಡು ಪರಿಸರ ಬುಳಿಚಲು ವಿಚಾರಡು ಕಾಡಾಧಿಕಾರ್ಲಿನ ಪುಣೆಪಾಟಿಕೆ ಉಂಡೊಂದು 6 ಮೆಚ್ಚುಗೆ ತೆರಿಪಾಯಿರು. ಇವತ್ತು ನಾವು ಚಿಕ್ಕಮಗಳೂರಿನಿಂದ ಬಹಳಷ್ಟು ತರಕಾರಿಗಳನ್ನು ಇಲ್ಲಿ ತಗೊಂಡು ಬರ್ತೇವೆ. ಆ ತರಕಾರಿ ಬೆಳೆಯುವವರು ಸಹ GDPಗೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಆ ವ್ಯಾನ್ನಲ್ಲಿ ಮೂಡಬಿದ್ರಿಗೆ ತಗೊಳ್ಳುವವರು ಸಹ GDPಗೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಇಲ್ಲಿ ಹೋಲ್ಸೇಲ್ ಡೀಲರ್ಗೆ ಕೊಟ್ಟರೆ ಅವರು GDPಗೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಒಬ್ಬ ಸಣ್ಣ ವ್ಯಾಪಾರಿ, ಇವತ್ತು ಸಣ್ಣ ಬೀದಿ ವ್ಯಾಪಾರಿ, ಅವರು ಸಹ GDPಗೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಒಂದು ತಂಡುಗಟ್ಟು ಬಂಡಿಯಲ್ಲಿ ಕೊಂಡುವಂತಹ ತರಕಾರಿ ಅವರು ಸಹ GDPಗೆ ಕಾಂಟ್ರಿಬ್ಯೂಷನ್. ಹಾಗೆ ಒಂದು ಕಡೆಯಲ್ಲಿ ನಾನು ಓದಿದೆ 50% ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಈಸ್ ಕಾಂಟ್ರಿಬ್ಯೂಟಿವ್ ಟು GDP. ನಾವು ಹೇಳ್ತೇವೆ ಕಂಪನಿಯವರೇ GDPಗೆ ಕಾಂಟ್ರಿಬ್ಯೂಷನ್ ಕೊಡ್ತೇವೆ ಅಂತ. ನಿಜವಾಗಿ 50% ಅನ್ಆರ್ಗನೈಸ್ಡ್ ಸೆಕ್ಟರ್ ಇವತ್ತು ದೇಶದ GDPಗೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ನಾನು ಕೃಷಿಕರ ಬಗ್ಗೆ ಹೆಚ್ಚು ಹೇಳಿಕೆ ಹೋಗೋದಿಲ್ಲ, ಯಾಕಂದರೆ ಇವತ್ತು ಅಡಿಗೆಗೆ 500 ರೂಪಾಯಿ ದಾಟಿದೆ. ಬಹುಶಃ ಕೃಷಿಕರು ಅತ್ಯಂತ ಸಂತೋಷದ ದಿನ ಅಂತ ನಾನು ಹೇಳಿಕೆ ಸಂತೋಷ ಪಡ್ತಿದ್ದೇನೆ. ಭಾಳಷ್ಟು ನಮಗೆ ಒಂದು ಆಸೆ ಅಂದರೆ ಎಲ್ಲ ಕ್ಷೇತ್ರದಲ್ಲಿ ಸಹ ಕೃಷಿಕರಿಗೆ ಒಳ್ಳೆಯ ಬೆಲೆ ಸಿಗಬೇಕು. ತೋಟಗಾರಿಕಾ ಇಲಾಖೆದ ಹಿರಿಯ ನಿರ್ದೇಶಕರು ಪ್ರದೀಪ್ ಡಿಸೋಜಾ ಪಾತೆರ್ದು ಕೃಷಿ ವಿಚಾರ ಬೆನ್ನಿದಕ್ಲೆಗಾದ ಕಾರ್ಯಕ್ರಮ ದಿವನ್ನ ಬ್ಯಾಂಕ್ದ ಉದ್ದೇಶಗೂ ಮೆಚ್ಚುಗೆ ತೆರಿಪಾಯಿರು. ಕೃಷಿಯ ಬಗ್ಗೆ ವಿಚಾರ ವಿನಿಮಯ ಮಾಡಿ ತರಬೇತಿಗಳನ್ನು ಏರ್ಪಡಿಸಿ ವಿಚಾರ ವಿನಿಮಯ ಮಾಡಿ, ಬರೀ ವಿಚಾರ ವಿನಿಮಯ ಮಾತ್ರ ಅಲ್ಲ, ಆ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಅಲ್ಲಿ ರೈತರು ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಮಾಡ್ತಾರೆ ಅಂತ ಬಿಟ್ಟು ತಿಳ್ಕೊಳ್ಳುವ ಬಗ್ಗೆ ಒಂದು ಕೇಂದ್ರ ಇರುವುದು ಮೂಡುಬಿದ್ರೆಯಲ್ಲಿ ಭಾಳ ಸಂತೋಷವನ್ನು ತಂದಿದೆ. ನಾನು ಇಲ್ಲಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕನಾಗಿದ್ದಲ್ಲೂ ಭಾಳಷ್ಟು ಕಾರ್ಯಕ್ರಮಗಳನ್ನು ಅವರ ಮೂಲಕ ರೈತರಿಗೆ ನಾವು ತಲುಪಿಸೋಕ್ಕೆ, ಸವಲತ್ತುಗಳನ್ನು ರೈತರಿಗೆ ತಲುಪಿಸೋಕ್ಕೆ ಭಾಳ ಅದಕ್ಕೆ ಒತ್ತನ್ನು ಅವರು ಕೊಟ್ಟಿದ್ದಾರೆ. ಭಾಳ ಆ್ಯಕ್ಟಿವ್ ಮಿತ್ರರಿದ್ದಾರೆ, ನಮ್ಮ ರೈತ ಮಿತ್ರರಿದ್ದಾರೆ, ಅದರಲ್ಲಿ ಭಾಳ ಸದಸ್ಯರು ಇದ್ದಾರೆ. ಮತ್ತು ಈ ಸದಸ್ಯರುಗಳು ಮಾಡೆಲ್ ಆಗಿದ್ದಾರೆ, ಅಂದರೆ ಮಾಡೆಲ್ ಆಗಿ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಸೊ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾಯಿದ್ದೆ. ಯಾಕಂದರೆ ಅದು ಸರ್ಕಾರದ ಸವಲತ್ತುಗಳನ್ನು ರೈತರಿಗೆ ತಲುಪಿಸೋರು ಭಾಳಷ್ಟು ನೆರವಾಗ್ತಾ ಇದ್ದಾರೆ. ಪ್ರಕೃತಿಯೇ ನಿರಂತರವಾದ ಕೃಷಿಯ ಪ್ರಕ್ರಿಯೆ. ಹುಟ್ಟುತ್ತವೆ, ಸಾಯ್ತವೆ, ಬೆಳೀತದೆ, ಮಳೆಗಾಲದಲ್ಲಿ ನಳನಳಿಸ್ತದೆ. ಪ್ರಕೃತಿಯೇ ಒಂದು ರೀತಿಯ ಕೃಷಿ. ಹಾಗಾಗಿ ಬಲಿಪ ಸರ್ ಹೇಳಿದಾಗೆ ಕೃಷಿಕನಾದವ ನಿಜವಾದ ಮಗ ಆಗಿರ್ತಾನೆ. ಅವನಿಗೆ ಒಳ್ಳೆಯ ಆಹಾರ, ಆರೋಗ್ಯ, ಗಾಳಿ ಎಲ್ಲವೂ ಸಿಗ್ತದೆ. ಹಾಗಾಗಿ ಇವತ್ತಿನ ದಿವಸ ನಾವು ಈ ಕೃಷಿ ಖುಷಿ ಕಾರ್ಯಕ್ರಮದ ಜೊತೆಗೆ ನಮ್ಮ ವನಮಹೋತ್ಸವ ಕಾರ್ಯಕ್ರಮವನ್ನು, ಸಾಂಕೇತಿಕವಾಗಿ ಗಿಡ ಕೊಡುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮೂಡಬಿದ್ರೆ ಕೃಷಿ ವಿಚಾರ ವಿನಿಮಯ ಕೇಂದ್ರದ ಜಿನೇಂದ್ರ ಹೆಗ್ಡೆ ಗುರ್ಕಾರ್ಮೆ ವಹಿಸಿದ್ದರು. ಬ್ಯಾಂಕ್ ಸದಸ್ಯರಿಗೂ ಫಲವಸ್ತುಲೆನ ದೈ ಬೊಕ್ಕ ಗುರ್ತು ಚೀಟಿಲೆನು ಕಾರ್ಯಕ್ರಮಟ್ಟು ಪಟ್ಟೀರು. ಮೂಡಬಿದ್ರೆದ ಒತ್ತು ವಲಯದ ಕಾಡಾಧಿಕಾರಿ ಮಂಜುನಾಥ ಗಾಣಿಗ, ಮೂಡಬಿದ್ರೆ ವಲಯ ಕಾಡಾಧಿಕಾರಿ ಕಿರಣ್ ಕುಮಾರ್ ಪಾಲ್ದೆತ್ತೊಂಡಿರು.
ಜಪಾನ್ದ ಟೋಕಿಯೋಡು ಶುಕ್ರವಾರ ಶುರುವಾಯಿನ ಒಲಿಂಪಿಕ್ಸ್ ಗೊಬ್ಬುದ ಕೂಟುಡು ಭಾರತಗೂ ಸುರುತ ದಿನನೇ ಬೊಳ್ಳಿದ ಪದಕ ತಿಕ್ಕದಿನ ವೇಟ್ ಲಿಫ್ಟಿಂಗ್ ಪಂತೊಡು ಭಾರತದ ಮೀರಾಬಾಯಿ ಚಾನು ಪುಂಜೋಲಿನ 49 ಕಿಲ ವಿಭಾಗಡು 202 ಕಿಲ ದಿನ್ನದಿರ್ತದು ರಡ್ಡನೆ ತಾನ ಗಿಂದಿಯರ ಒಲಿಂಪಿಕ್ಸ್ ಗೊಬ್ಬುಡು ಸುರುತ ದಿನನೇ ಭಾರತಗೂ ಬೊಳ್ಳಿದ ಪದಕ ಬೈದಿನ ವೇಟ್ ಲಿಫ್ಟಿಂಗ್ ಪಂತೊಡು ಮೀರಾಬಾಯಿ ಚಾನು ರಡ್ಡನೆ ತಾನ ಪಡೆತಿರ ಪುಂಜೋನಕ್ಲಿನ 49 ಕಿಲ ವಿಭಾಗಡು 202 ಕಿಲ ದಿನ್ನದಿರ್ತಿನ ಮೀರಾಬಾಯಿ ಬೊಳ್ಳಿ ಪದಕ ಪಡೆತಿರ ಜಪಾನ್ದ ಟೋಕಿಯೋ ನಗರಡು ನಡೆತೊಂದುಪ್ಪುನ ಒಲಿಂಪಿಕ್ಸ್ ಬುದರ್ ಪೊಯಿ ಗೊಬ್ಬುದ ಕೂಟೋಡು ಮೀರಾಬಾಯಿ ಚಾನು ಪದಕ ಗೆಂದಿದು ಬೊಳ್ಳಿ ಪದಕ ಗೆಂದಿನ ಭಾರತದ ಸುರುತ ವೇಟ್ ಲಿಫ್ಟರ್ ಪಂಪುನ ಪೆರ್ಮೆಗ್ ಸಂದಿದೆರ ಟೋಕಿಯೋ ಒಲಿಂಪಿಕ್ಸ್ ಉಂಡು ಭಾರತಗೂ ಸುರುತ ಪಂತ ಆದಿತ್ತನ ಕರ್ಣಂ ಮಲ್ಲೇಶ್ವರಿ ಬೊಕ್ಕ ಭಾರತಗೂ ಒಲಿಂಪಿಕ್ಸ್ ಪದಕ ಗಿಂದೈನ ರಡ್ಡನೆ ವೇಟ್ ಲಿಫ್ಟರ್ ಆದ ಮೀರಾಬಾಯಿ ಚಾನು ಮೂಡ್ದು ಬೈದೆರ ಬಜಪೆ ಕಂದಾವರ ಗ್ರಾಮ ಪಂಚಾಯತ್ ಸುತ್ತದ ಸುಂಕದಕಟ್ಟೆ ತಳ್ಳದ ಬಯಲು ಜೋಡ್ಸಾವನ ಮಾರ್ಗಗೂ ಅರ್ಧದಾತ ಕಾಂಕ್ರೀಟ್ ಆನಗ ಒಂದು ಇಲ್ಲಲ್ದಕ್ಲಿನ ಬಾರಿ ಏವ್ರಗೂ ಕಾರಣ ಆತದ ಅನ್ನಪೂರ್ಣ ನಿಲಯದ ರೋಹಿಣಿ ಪನ್ಪನರ್ನ ಇಲ್ಲಲ್ದಕಲು ಮಾರ್ಗಗೂ ಅಡ್ಡ ತಡೆಗೋಡೆ ಕಟ್ಟದು ಊರ್ದಕ್ಲಿಗೆ ಬಾರಿ ಭಂಗ ಉಂಟು ಮಲ್ತದೇರ ಕಂದಾವರ ಗ್ರಾಮ ಪಂಚಾಯತ್ ಅಕ್ಲು ಊರ್ದಕ್ಲಿನ ಸಾಯಡು ತಡೆಪು ಗೋಡೆ ದೆಪ್ಪಾದೇರ ಬಜಪೆ ಕಂದಾವರ ಗ್ರಾಮ ಪಂಚಾಯತ್ ಸುತ್ತದ ಸುಂಕದಕಟ್ಟೆ ತಳ್ಳದ ಬಯಲು ಜೋಡ್ಸಾವನ ಮಾರ್ಗಗೂ ಕಾಂಕ್ರೀಟ್ ಸಂಬಂಧ ಓದಂಟಲಕದಂಡ ಊರ್ದಕ್ಲು ಬಾರಿ ಏವ್ರತೋ ಜಾತಿರ ಮುಲ್ಪದ ಶ್ರೀ ಅನ್ನಪೂರ್ಣ ನಿಲಯದ ರೋಹಿಣಿ ಪನ್ಪನರ್ನ ಇಲ್ಲಲ್ದಕ್ಲು ಮಾರ್ಗಗೂ ಕಾಂಕ್ರೀಟ್ ಪಾಡುನೇಕ್ ವಿರೋಧ ಮಲ್ತಿದೇರ ಇತ್ತೆ ಅರ್ಧದಾತ ಕಾಂಕ್ರೀಟ್ ಪಾಡ್ದಾತಂಡ ಬಾಕಿ ಮಾರ್ಗಗೂ ಜಲ್ಲಿ ಪಾಡ್ತಂಡ ರೋಹಿಣಿರ್ನ ಇಲ್ಲಲ್ದಕ್ಲು ದುಂಬು ಒಪ್ಪಿಗೆ ಕೊರ್ದು ಇತ್ತೆ ತಡೆಪು ಕಟ್ಟದು ಊರ್ದಕ್ಲೆಗೂ ಸಮಸ್ಯೆ ಉಂಡು ಮಲ್ತಿದೇರ ಊರ್ದಕ್ಲಿನ ಮಿತ್ತು ಕತ್ತಿಪತ್ತೊಂದು ಬತ್ತದು ಏವ್ರತೋ ಜಾತಿರಂದಲ ಊರ್ದಕ್ಲಿನ ದೂರುಂಡು ಕಂದಾವರ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಉಮೇಶ್ ಮೂಲ್ಯ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ವಿಶ್ವನಾಥ ಶೆಟ್ಟಿ ಪಂಚಾಯತ್ ಸದಸ್ಯರು ಶಾಲಿನಿ ಸವಿತಾ ಸುಕೇಶ್ ಮಾಣಾಯಿ ಜಾಗೆಗೆ ಬತ್ತದು ತಡೆಪುಗೋಡೆನು ಊರ್ದಕ್ಲಿನ ಸಾಯುಡು ದೆಪ್ಪಾದಿರ ಈ ಮಾರ್ಗೊಡೆ ಸಂಚಾರಗೂ ಅವಕಾಶ ಕೊರ್ನೆಡ್ದು 3 ಕಿಲೋಮೀಟರ್ ಸುತ್ತು ಆದ ಪೋವಡಾಯಿನವು ಇಜ್ಜಂದೆ ಊರ್ದಕ್ಲೆಗೆ ಸಾಯ ಆತಂಡ ಬೀಡಿ ಕೊನುಪುನ ಪುಂಜನಕ್ಲು ಆಸ್ಪತ್ರೆ ಸರ್ಕಾರಿ ಆಫೀಸ್ಲೆಗೆ ಪೋಪಿನಕ್ಲೆಗ್ ಶಾಲಾ ಕಾಲೇಜ್ ಪೋಪಿನಕ್ಲೆಗ್ ಮಾತ ಈ ಮಾರ್ಗ ಮುಟ್ಟದ ಸಾಧ್ಯ ಆದುಂಡು ಬಾಡಿಗೆ ಗಿತ್ತೀರು 18 ವರ್ಷ ಬಾಡಿಗೆ ಗಿತ್ತೀರು ಅಪ್ಪ ಮಕ್ಕಳು ಮಾತ ಫೋನ್ ಬರೋದು ಗಿತ್ತೀರು ಒಲ್ಲಲ್ ರೋಹಿಣಿ ಲೆಪ್ಪಲೆ ಬಿಟ್ಟು ಬರೋದು ಜಾಲಿ ಫೋನ್ ಬೇತ ತಾಲ ಮನ್ಕುಡಿ ಸಾದಿ ಬಂದೆ ಕಾಂಗ್ರೆಟ್ ಪಾಡ್ರೆ ಪಿತಾಡ್ದ 5 ಅಕುಲ್ ಬಂಡೇರ ವಿನೋದಪುರ ವಕೀಲ ಬತ್ತದ ಬಂಡೇರು ಅವು ಹಾಜರ ಬಿಟ್ಟು ಹತ್ತು ರಡ್ಡಿ ಬಿಟ್ಟು ಹಾಕ್ಲೆ ದೆಪ್ಪದು ಕೊರ್ಪೆ ಆ ರಡ್ಡಿ ಬಿಟ್ಟು ಇರ್ತದೆ ಕಾಂಗ್ರೆಟ್ ಮಲ್ತು ಕೊರ್ಲೆ ಬಂಡೇರು ಅಂಚ 5 ಬಕ್ಕ ಕಾಂಗ್ರೆಟ್ ಮಲ್ತು ಎನ್ಮರ ರಡ್ಡಿ ಬಿಟ್ಟು ಹಾಕಲು ಕೊರ್ಪೆ ಅಂದ ಎಂಗಳು ಕಂಪೌಂಡ್ ಕಟ್ಟದು ಕೊರ್ಪೆ ಅಂದಲ್ಲ ಎಂಕುಲು ಭರವಸೆ ಕೊರಿಯ ಊರ್ದಾಗಳು ಸೇರಿದು ಕೊರ್ತು ಬಂದು ಐತ ಮನದ ರಡ್ಡಿ ದಿನ ಪೋನಾಗ ಹಾಕಲು ಅವು ರಡ್ಡಿ ಬಿಟ್ಟು ಕೊರ್ಪುಜ ಎಂಗಳು ಆಜಿ ಬಿಟ್ಲ ಪಾಡ್ರೆ ಬಲ್ಲಿ ಮಾಡಿರ ಐಕ ಆಜಿ ಬಿಟ್ಟು ಎಂಗಳು ಊರ್ದಾಕುಲ ಪರವಾದ ಊರ್ದಾಕುಲ ಎಂಗಳು ನಿಜವಾದ ಐಕ ಪಂಚಾಯತಿ ಕೊಂಚ ಅರ್ಜಿ ಬತ್ತಿರ ಪಂಚಾಯತ್ ಅಧ್ಯಕ್ಷ ಆದಿಯಾನ ಐಕ ಕಾಂಗ್ರೆಟ್ ಮಲ್ಪರ ರೆಡಿ ಆತ ಎಂಗಳು ಮಾತೆಲ್ಲ ಮಲ್ದಿನಿ ಐದಾಕ ಒಂದು
ಅಕುಲೊಂಜಿ ಆ ಪೋಪಿನ ಸಾದಿಗೆ ಒಂಜಿ ಎತ್ತೋ ವರ್ಷ ಇತ್ತಿನ ಒಂಜಿ ಸಾದಿಗೆ ಒಂಜಿ ಜನಕಲೆಗೆ ಈ ಸಮಸ್ಯೆ ಒಂಜಿ ಇಲ್ಲದ ಅಕುಲು ಸೇರ್ದು ಒಂಜೇ ಇಲ್ಲದ ಅಕುಲು ಆ ಸಾದಿಗೆ ಒಂಜಿ ಅಡ್ಡ ಬರಗಟ್ಟದಿತ್ತೀರಿ ಅವೇನು ಊರ್ದಕ್ಕಲ ಸೇರ್ದು ಗ್ರಾಮಸ್ಥರೆಲ್ಲ ಸೇರ್ದು ಪಂಚಾಯತ್ ಸೇರ್ದವೇನೆ ಹೆಂಗೆ ತೆರವ ಮಲ್ತ ಅಂಚಾದ ನನಲಾಯನೆ ಐತಿನವಂತ ಬೇಲೆನೆ ಖಂಡಿತ ಒಂದೊಂದು ಸಾಧಿನೆ ಮಾಮೂಲು ಅದು ಎಂಗ್ಲೆಗೆ ಗ್ರಾಮಸ್ಥರ ಪರವಾದ ಬೇಡಿಕೆಗೆ ಖಂಡಿತ ಒಂದೇನು ಮಲ್ತು ಕೊರದು. ಮುಖ್ಯಮಂತ್ರಿ ಬದಲಾವಣೆದ ವಿಷಯಡು ರಾಜ್ಯ ಬಿಜೆಪಿ ಗುರ್ಕಾರ್ಯರು ನಳಿನ್ ಕುಮಾರನ ಪಾತ್ರ ಕತ್ತೆಂದು ಎನ್ನದಿನ ಆಡಿಯೋಡು ಮುಖ್ಯಮಂತ್ರಿ ಬದಲ್ಪುನ ವಿಚಾರ ಮಾತ್ರ ಕಾಸ್ತ ವ್ಯವಹಾರ ಪಾತ್ರ ಕತೆಲ ನಡಪಾದಿರಂದು ದೂರಿನ ಮಾಜಿ ಮಂತ್ರಿ ಬೀರಮ್ಮನತ್ರೈ ಐವೇರು ಶಾಸಕರು ತನಿಖೆಗೂ ದೂರು ಕೋರ್ದು ಒಂಜಿವಾರ ಅಂಡಲ ಎಕ್ಸ್ಪರ್ಟ್ ಪೊಲೀಸ್ ಕಮಿಷನರಿಗೂ ದಾಲ ಸಂಗತಿ ತಿಕ್ಕಂದಿನ ದುರಂತ ಅಂತ ಪಂತೆರ ಆರು ಶನಿವಾರ ಕುಡ್ಲದ ಕಾಂಗ್ರೆಸ್ ಆಫೀಸಿಡು ಸುದ್ದಿ ಕುಟುಡು ಪಾತಿರಿಯರು. ಮಾಜಿ ಮಂತ್ರಿ ಬೀರಮ್ಮನತ್ರೈ ಶನಿವಾರ ಕುಡ್ಲದ ಕಾಂಗ್ರೆಸ್ ಭವನಡು ಸುದ್ದಿ ಕುಟ್ಟುಡು ಪಾತಿರ್ದು ಇಂಚಿಪ್ಪ ಸುದ್ದಿ ಆತಿನ ಬಿಜೆಪಿ ರಾಜ್ಯ ಗುರ್ಕಾರೆ ನಳಿನ್ ಕುಮಾರ್ ಕಟೀಲ್ ರೆನಾಂದ್ ಪನ್ಪುನ ಆಡಿಯೋಡು ಮುಖ್ಯಮಂತ್ರಿನು ಬದಲ್ಪುನ ವಿಚಾರ ಮಾತ್ರ ಕಾಸ್ತ ವ್ಯವಹಾರ ಪಾತ್ರ ಕತೆಲ ನಡಪಾದಿರಂದು ದೂರಿಯರು. ರಾಜ್ಯಡೋರ್ಮೇಡು ಗುಮ್ಮನ ಒಯ್ತದಿನ ಆಡಿಯೋಡು ಗುತ್ತಿಗೆದಾರೆ ಅವರು ಎಡ ಪಾತ್ರ ಕತೆ ನಡಪಾದಿರ ಈ ಪೊರ್ತುಡು ಮುಖ್ಯಮಂತ್ರಿನು ಬದಲ್ಪುನ ಪಾತೆರ ಬೈದನು ಒಟ್ಟುಗು ಕಾಸ್ತ ಸಂಗತಿ ಬತ್ತದು ಈರುದಾಲ ಕೊರ್ಪು ನಿಂದಾಂಡ ಸಿಎಂ ಬದಲ್ತಿ ನೀಡಿದ ಬೊಕ್ಕ ಕೊರ್ಲೆ ಪನ್ಪುನ ಅರ್ಥೊಡು ಪಾತಿರ್ದಿರ ಈ ಪಾತ್ರ ಕತೆಡು ಭ್ರಷ್ಟಾಚಾರದ ವಾಸನೆ ಬರ್ಪುಣೊಂದು ರಮನತ್ರೈ ಪಂಡಿರ ಈ ಬಗೆಟ್ಟು ಸರಿಯಾಯಿನ ತನಿಖೆ ಆವಡು ಒಂದು ಎನ್ನ ಸ್ವರಾತ್ ಏರೋದಾನ ಮಿಮಿಕ್ರಿ ಮಲ್ತದಿರಂದು ನಳಿನ್ ಪಂತಿರ ಈ ನಡುಟು ಜಿಲ್ಲೆದ ಶಾಸಕರು ಆಡಿಯೋ ಬಗೆಟ್ಟು ಸರಿಯಾಯಿನ ತನಿಖೆಗೂ ಪೊಲೀಸ್ ಕಮಿಷನರ್ರಿಗೂ ಭಿನ್ನಾಯ್ತೊಂದು ಒತ್ತಾಯ ಮಲ್ತಿದಿರ ಮನವಿ ಕೊರ್ದು ಒಂಜಿವಾರ ಆಂಡಲ ತನಿಖೆ ವಾ ಹಂತಡುಂಡು ಸಾಮಾಜಿಕ ಜಾಲತಾಣಡು ಆಂಡಲ ಕೇಸನು ಬೇಗ ನಾಡು ಪತ್ತನ ಎಕ್ಸ್ಪರ್ಟ್ ಪೊಲೀಸ್ ಕಮಿಷನರ್ ಶಶಿಕುಮಾರ್ ರೆಗ್ ವಾರ ಆಂಡಲ ಆಡಿಯೋ ಆರೋಪಿ ಬಗೆಟ್ಟು ದಾಲ ತಿಕ್ಕಂದಿನವು ದುರಂತ ಅಂದು ರಮನತ್ರೈ ಕೋಂಗಿ ಮಲ್ತಿರ. ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಅವರ ಸ್ನೇಹಿತರ ಜೊತೆ ಮಾತಾಡ್ತಾ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತೆ, ಏನಾದರೂ ನೀವು ಕೊಡುವಂಥದ್ದಿದ್ರೆ ನಂತರ ಕೊಡಿ, ಅದು ಏನು ಅಂತ ತಾವೇ ಅರ್ಥ ಮಾಡಿಕೊಳ್ಬೇಕು. ಯಾವ ಗುತ್ತಿಗೆದಾರರ ಜೊತೆ ಅವ್ರು ಮಾತಾಡೋದು, ನೀವು ಕೊಡುವಂಥದ್ದನ್ನು ಈಗ ಕೊಡಬೇಡಿ. ಅಂದರೆ ಈ ರಾಜ್ಯದಲ್ಲಿ ಯಾವ ಮಟ್ಟದ ಭ್ರಷ್ಟಾಚಾರ ಇದೆ ಅನ್ನೋದನ್ನು ಪರೋಕ್ಷವಾಗಿ BJP ಅಧ್ಯಕ್ಷರು ಒಪ್ಪಿಕೊಂಡಾಗೆ ಆಗಿ ಧ್ವನಿಯಲ್ಲ ಯಾರೋ ಮಿಮಿಕ್ರಿ ಮಾಡಿದ್ದಾರೆ ಅಂತ ಹೇಳಿದ್ರು. ಅಷ್ಟಕ್ಕೆ ನಿಲ್ಲಿಲ್ಲ. ಈ ಜಿಲ್ಲೆಯ ಎಲ್ಲ ಶಾಸಕರ ನಿಯೋಗ ಪೊಲೀಸ್ ಆಯುಕ್ತರ ಹತ್ರ ಹೋಗಿದ್ದಾರೆ, ಇದನ್ನು ತನಿಖೆ ಮಾಡಬೇಕು ಅಂತೇಳಿ. 15 ವರ್ಷ ಲೋಕಸಭಾ ಸದಸ್ಯರಾಗಿ 15 ವರ್ಷ ಅವರು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದಂಥ ನಳಿನ್ ಕುಮಾರ್ ಕಟೀಲ್ ಧ್ವನಿಯನ್ನೇ ಅದು ಮಿಮಿಕ್ರಿಯ ನಿಜವಾದ ಧ್ವನಿಯ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದಂಥ ಶಾಸಕರು ನಮ್ಮಲ್ಲಿದ್ದಾರೆ. ಅವರು ಜನರ ಧ್ವನಿಯನ್ನು ಕೂಡ ತಿಳ್ಕೊಳ್ಳಿಕ್ಕೆ, ಅವರ ಸ್ಪಂದನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಖಂಡಿತ ಇಲ್ಲ. ಅವರ ಕ್ಷೇತ್ರದಲ್ಲಿ ಪೊಲೀಸ್ ಆಯುಕ್ತರಿಗೆ ಮನವಿ ಕೊಟ್ಟು 1 ವಾರ ಆಯಿತು. ಮನವಿ ಕೊಟ್ಟು ತನಿಖೆ ಆಗಬೇಕು ಅಂತ ಅರ್ಥ. ತನಿಖೆ ಆಗಬೇಕು. ಮನವಿ ಕೊಟ್ಟದ್ದು ಯಾಕೆ? ತನಿಖೆಗೆ. ನಮ್ಮ ಕಮಿಷನರು, ಪೊಲೀಸ್ ಆಯುಕ್ತರು ಸಾಮಾಜಿಕ ಜಾಲತಾಣದ ವಿಚಾರದಲ್ಲಿ ಪತ್ತೆ ಮಾಡುವಲ್ಲಿ ಬಹುಶಃ ಹಿಂದಿನ ಕೆಲವು ಸಾಮಾಜಿಕ ಜಾಲದ ಪ್ರಕರಣಗಳನ್ನು ಕೆಲವು ಜನ ಬಂಧನ ಕೂಡ ಮಾಡಿದ್ದಾರೆ. ಅವರು ಎಕ್ಸ್ಪರ್ಟ್ ಇದ್ದಾರೆ. ನಮ್ಮ ಕಮಿಷನ್ ಭಾಳ ಎಕ್ಸ್ಪರ್ಟ್. ಸಾಮಾಜಿಕ ಜಾಲತಾಣದಲ್ಲಿ ಯಾರಾದರೂ ಪ್ರಕರಣ ಇದ್ರೆ ಅದನ್ನು ಹಿಡಿಯುವುದರಲ್ಲಿ ಭಾಳ ಎಕ್ಸ್ಪರ್ಟ್ ಇದ್ದಾರೆ. ಕೆಲವು ಜನರನ್ನು ಒಳಗೆ ಹಾಕಿದ್ದಾರೆ. ಎಕ್ಸ್ಪರ್ಟ್ ಅವರು. ಅವರಷ್ಟು ಎಕ್ಸ್ಪರ್ಟ್ ಸದ್ಯಕ್ಕೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಎಕ್ಸ್ಪರ್ಟ್ ಪೊಲೀಸ್ ಆಯುಕ್ತರಿಗೆ 1 ವಾರ ಆದರೂ ಕೂಡ ಅದು ತನಿಖೆ ಮಾಡಿ ಅದನ್ನು ಕಂಡುಹಿಡಿಯಲಿಕ್ಕೆ ಆಗಿಲ್ಲ. ಎಕ್ಸ್ಪರ್ಟ್ ಪೊಲೀಸ್ ಆಯುಕ್ತರಿಗೆ. ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜಿಗೆ ವಿಜ್ಞಾನ ಬೊಕ್ಕ ವಾಣಿಜ್ಯ ವಿಭಾಗಡು ನೂದೇಕು ಪಾಸ್ ಬೈದಿನ ವಿದ್ಯಾರ್ಥಿಲಿನ ಬೊಕ್ಕ ಸಂಸ್ಥೆದ ಸಾಧನೆಗೂ ಮೆಚ್ಚುಗೆ ತೆರಿಪಾವೆಂದು ಶಕ್ತಿ ಬರವು ಸಂಸ್ಥೆಲಿನ ಗುರುಕಾರ್ಯರು ಡಾಕ್ಟರ್ KC ನಾಯಕ್ ಪಂತೆರ ಆರು ಈ ಬಗೆಟ್ ನಮ್ಮ ಕುಡ್ಲದೊಟ್ಟುಗು ಪಾತಿರಿಯರು.
ಶಕ್ತಿ ಪದವಿ ಪೂರ್ವ ಕಾಲೇಜಿಗೆ ವಿಜ್ಞಾನ ಬೊಕ್ಕ ವಾಣಿಜ್ಯ ವಿಭಾಗಡು ನೂದೆಕ್ನೂದು ಪಾಸ್ ಬೈದನ. ಈ ವರ್ಷ ವಿಜ್ಞಾನ ವಿಭಾಗಡು ಒಟ್ಟು 47 ವಿದ್ಯಾರ್ಥಿಲಿಡು 28 ವಿದ್ಯಾರ್ಥಿಲು ಡಿಸ್ಟಿಂಕ್ಷನ್, 18 ವಿದ್ಯಾರ್ಥಿಲು ಫಸ್ಟ್ ಕ್ಲಾಸ್ ಬೊಕ್ಕ ಒರಿ ಸೆಕೆಂಡ್ ಕ್ಲಾಸ್ ಪಾಸ್ ಆತಿರ. ಸಾಧನೆಗೆ ಕಾರಣಾಯಿನ ವಿದ್ಯಾರ್ಥಿಲು ಬೊಕ್ಕ ಬರವು ಸಂಸ್ಥೆಗೂ ಮೆಚ್ಚುಗೆ ತೆರಿಪಾವೆಂದು ಶಕ್ತಿನಗರದ ಶಕ್ತಿ ಬರವು ಸಂಸ್ಥೆದ ಗುರುಕಾರ್ಯರು ಕೆಸಿ ನಾಯಕ್ ಪಂತೆರ. ಆರು ಈ ಬಗೆಟ್ ನಮ್ಮ ಕುಡ್ಲದಟ್ಟುಗು ಪಾತಿರಿಯರು. ಎಂಕ್ಲಿನ ಸಂಸ್ಥೆ ಎಡ್ಡೆ ಸಾಧನೆ ಮಲ್ತೊಂದುಂಡು. ನನ್ನದ ದಿನಕ್ಲೆಡು ಬಾರಿ ಎಡ್ಡೆ ಕೋಚಿಂಗ್ ವ್ಯವಸ್ಥೆ ಮಲ್ಪುಂಡು. ವಾಣಿಜ್ಯ ವಿಭಾಗಡು 33 ಜೋಕ್ಲೆಡ್ 7 ವಿಶಿಷ್ಟ ಶ್ರೇಣಿ ಇರುವ ಸುರುತ ಶ್ರೇಣಿ ಬೊಕ್ಕ ಆಜಿ ಜೋಕುಲು ಸೆಕೆಂಡ್ ಕ್ಲಾಸ್ ಪಾಸ್ ಆತಿರಂದು ಕೆಸಿ ನಾಯಕ್ ಪಂಡಿರ. ಈ ವರ್ಷ ಒಟ್ಟು ನಮ್ಮ ಶಾಲೆಯಲ್ಲಿ 47 ಮಕ್ಕಳು ಸೈನ್ಸಲ್ಲಿ ಪರೀಕ್ಷೆ ಬರೆದಿದ್ದಾರೆ. ಅದರಲ್ಲಿ 28 ಡಿಸ್ಟ್ರಿಕ್ಷನ್ಲಿ ಪಾಸ್ ಆಗಿದ್ದಾರೆ, 18 ಫಸ್ಟ್ ಕ್ಲಾಸು ಮತ್ತು 1 ಸ್ಟೂಡೆಂಟು ಸೆಕೆಂಡ್ ಕ್ಲಾಸು. ಆಮೇಲೆ ಕಾಮರ್ಸ್ನಲ್ಲಿ 33 ಮಕ್ಕಳಲ್ಲಿ 7 ಮಕ್ಕಳು ಡಿಸ್ಟಿಂಕ್ಷನ್ಲಿ ಪಾಸ್ ಆಗಿದ್ದಾರೆ ಮತ್ತು 20 ಮಕ್ಕಳು ಫಸ್ಟ್ ಕ್ಲಾಸು, 6 ಮಕ್ಕಳು ಸೆಕೆಂಡ್ ಕ್ಲಾಸು ಅಂತ ತೆಗೆದಿದ್ದಾರೆ. ನಮಗೆ 2 ವರ್ಷದಲ್ಲಿ ಇಷ್ಟು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ನಡೆದು ಬಂದಿದೆ. ಎಲ್ಲ ಮಕ್ಕಳ ಬೆಳವಣಿಗೆ ಆಗ್ತಾಯಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ನಾವು ಸೈನ್ಸ್ನ ಮಕ್ಕಳಿಗೆ ಈ ಬೆಸ್ಟ್ ಆಫ್ ದ ಬೆಸ್ಟ್ ಕೋಚಿಂಗ್ ಕ್ಲಾಸನ್ನು ಕೊಡಲಿಕ್ಕೆ ಅರೇಂಜ್ಮೆಂಟ್ ಮಾಡಿದ್ದೇವೆ. ಮತ್ತು ಇವನು ಆನ್ಲೈನ್ ಕ್ಲಾಸ್ ಸಮೇತ ಒಂದು ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ಇನ್ನೂ ಅವಶ್ಯಕತೆ ಬಿದ್ದರೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಈಗಲೇ ಹಮ್ಮಿಕೊಂಡಿದ್ದೇವೆ. ಪ್ರಿನ್ಸಿಪಾಲರು ಟಿ ರಾಜಾರಾಮರಾವ್ ಪಾತಿರ್ದು ಎಂಕ್ಲಿನ ಕಾಲೇಜಿನ ಕೊರ್ಪುನ ಶಿಸ್ತುಗು ಸರಿಯಾಯಿನ ಬರವು ಜೋಕ್ಲಿನ ಸಾಧನೆಗೂ ಕಾರಣ ಆತನೊಂದು ಸಾಧನೆ ಮಲ್ತಿನ ಮಾತ ಜೋಕ್ಲಿಗೂ ಮೆಚ್ಚುಗೆ ತೆರಿಪಾಯಿರು. ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಮಾನಸ, ಆಕೆ 600ಕ್ಕೆ 600 ಅಂಕವನ್ನು ಪಡ್ಕೊಂಡು ನಮ್ಮ ಸಂಸ್ಥೆಗೆ ಹೆಮ್ಮೆಯನ್ನು ತಂದಿದ್ದಾಳೆ. ಹಾಗೆಯೇ ನಮ್ಮ ಶಾಲೆ ಕಾಲೇಜಿನ 28 ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇದನ್ನು ಭಾರಿ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಿದರೆ, ಈ ಸಲ ಪರೀಕ್ಷೆ ನಡೆಸಿದರೂ ಕೂಡ ಮಾನಸನಿಗೆ ಉತ್ತಮವಾದಂಥ ಅಂಕ ಬರ್ತಿತ್ತು ಅಂತ ಹೇಳುವಂಥ ಒಂದು ಆತ್ಮವಿಶ್ವಾಸ ನನ್ನಲ್ಲಿದೆ ಇತ್ತು. ಆಕೆ ಪ್ರಥಮ PUCಯಲ್ಲಿ ಅವರು ಏನು ಕಲ್ತಿದ್ದಾರೆ, ನಮ್ಮ ಕಾಲೇಜಿನಲ್ಲಿ ಏನು ಪಾಠ ಪ್ರವಚನಗಳು ಮತ್ತು ನಾವು ಏನು ಉತ್ಕೃಷ್ಟ ಮಟ್ಟದಂತಹ ಒಂದು ಟೀಚಿಂಗನ್ನು ಮಾಡಿದ್ದೇವೆ, ಅದರ ಮೇಲೆಯೇ ಈ ಅಂಕಗಳು ಸಾಧ್ಯ ಅಂತ ಹೇಳೋದು ನನ್ನ ಅನಿಸಿಕೆ. ಕುಡ್ಲದ ಶಾರದಾ ಸಮೂಹ ಬರವು ಸಂಸ್ಥೆಲಿನ ನಿಲಿಟ್ಟು ಶನಿವಾರ ಕೊಡಿಯಲ್ಬೈಲ್ ಶಾರದಾ ವಿದ್ಯಾಲಯದ ಸಭಾಂಗಣಡು ಗುರು ಪುಣ್ಯಮದ ಆಚರಣೆ ನಡಪಾಯಿರು. ಸಂಸ್ಥೆದ ಗುರುಕಾರ್ಯರು ಪ್ರೊಫೆಸರ್ MB ಪುರಾಣಿಕರು ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಕುಡ್ಲದ ಶಾರದಾ ಬರವು ಸಮೂಹ ಸಂಸ್ಥೆಲಿನ ವತಿರ್ದು ಕೊಡಿಯಲ್ಬೈಲ್ ಶಾರದಾ ವಿದ್ಯಾಲಯದ ಸಭಾಂಗಣಡು ಗುರು ಪುಣ್ಯಮದ ಆಚರಣೆ ಶನಿವಾರ ನಡೆತಂಡ. ಸಂಸ್ಥೆದ ಗುರುಕಾರ್ಯರು ಪ್ರೊಫೆಸರ್ MB ಪುರಾಣಿಕರು ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಶಿಕ್ಷಣ ಪಂಡ ಶಿಕ್ಷೆಯತ್ ಅವು ಮನಸ್ಸಿಗೆ ಗೇನ್ ದಿಂಜಾವ್ನ ಕಿರಿಯೆ ಅಂಚನೆ ಅಪ್ಪೆ ಅಮ್ಮಗ ಸಮಾಯಿನ ಮಾತರಿಗ್ಲ ಗುರುಸ್ಥಾನ ಕೊರ್ದು ಮರ್ಯಾದೆ ಕೊರಡು ನಂಕ ಮಾತ ಬದುಕಡು ಗೇನ ವಿಚಾರಧಾರೆ ಶಕ್ತಿನ ದಿಂಜಾಯನ ಒಂಜಕ್ಷರ ಕಲ್ಪಾಯನ ಗುರುಕ್ಲೆಗ್ಲ ಮರ್ಯಾದೆ ಸಂದಾವಡೊಂದು MB ಪುರಾಣಿಕೆರು ಪಂಡೆರ. ನಾವು ಕಾಣುವಂತಹ ಪ್ರತ್ಯಕ್ಷ ದೇವರು ಅಂತಂದ್ರೆ ತಂದೆ, ಪಿತೃ, ಅನಂತರ ತಂದೆಯ ಜೊತೆ ಚಿಕ್ಕಮ್ಮ, ಚಿಕ್ಕಪ್ಪ, ಅಜ್ಜ, ಅಜ್ಜಿ ಎಲ್ಲ ನಮ್ಮ ಕುಟುಂಬದ ಸದಸ್ಯರು. ನಾವು ಪಿತೃದೇವೋಭವ ಅಂದರೆ ತಂದೆಗೆ ಮಾತ್ರ ಅಲ್ಲ, ತಂದೆಗೆ ಸಮಾನರಾದ, ತಾಯಿಗೆ ಸಮಾನರಾದ ಎಲ್ಲರನ್ನೂ ಕೂಡ ಗುರುವಿನ ಸ್ಥಾನದಲ್ಲಿಟ್ಟು ಗೌರವಿಸ್ತೇವೆ. ಯಾಕೆ ಅಂತಂದರೆ ನಮಗೆ ಜೀವನದಲ್ಲಿ ಎಲ್ಲವನ್ನೂ ಕೊಟ್ಟವರು, ಅನಂತರ ನಮ್ಮ ಜೀವನದಲ್ಲಿ ನಮಗೆ ಶಕ್ತಿ ತುಂಬಿದವರು, ಜ್ಞಾನ ತುಂಬಿದವರು, ವಿಚಾರವನ್ನು ಕೊಟ್ಟವರು, ಪ್ರಾಣಿಯಿಂದ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡಿದವರು, ವಿದ್ಯೆ ಕೊಟ್ಟಂತಹ ಗುರುಗಳು. ಶಾರದಾ ಕಾಲೇಜ್ ಪ್ರಿನ್ಸಿಪಾಲರು ಸುನೀತಾ ವಿ ಪಾತಿರ್ದು ಗುರು ಪೂರ್ಣಿಮೆ ಪೂಜದ ಮಹತ್ವ ತೆರಿಪಾಯಿರು. The birthday of Vedavyasa, who is credited to have authored Move Remove the Darkness from Our Minds, an age-old Sanskrit phrase, Mata Pita Guru Devam, says
First place is reserved for mother, second for the father, and third for the guru, and fourth for God. Thus, teachers have been given a higher place than gods in Hindu tradition. ಒತ್ತು ಪ್ರಿನ್ಸಿಪಾಲರು ದಯಾನಂದ ಕಟೀಲ್, ಉಜ್ವಲ, ನಯನ ಕುಂದರ್, ಮಮತಾ ಪಾಲ್ದೆತ್ತೊಂಡೆರು. ಕುಡ್ಲದ ಬೋಳೂರು ಮೊಗವೀರ ಗ್ರಾಮ ಸಭಾಂಗಣಡು ಶನಿವಾರ ಧರ್ಮಗು ಕೊರೋನಾ ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮ ನಡೆತಂಡ. ಕಸಬಾ ಬೆಂಗ್ರೆ ಆರೋಗ್ಯ ಕೇಂದ್ರದ ಜೊತೆ ಸೇರಿಗೆಡು ಮೀನುಗಾರರಿಗಾದ ಅಟ್ಟಣೆ ಮಲ್ದಿನ ಕಾರ್ಯಕ್ರಮನು ಶಾಸಕರು ವೇದವ್ಯಾಸ ಕಾಮತ್ ಉದಿಪನ ಮಲ್ತಿರ. ಕೇಂದ್ರ ಸರ್ಕಾರದ ಕೋವಿಡ್-19 ನಿಯಂತ್ರಣ ಕಾರ್ಯಕ್ರಮದಂಚ ಕಸಬಾ ಬೆಂಗ್ರೆ ಆರೋಗ್ಯ ಕೇಂದ್ರದ ಜೊತೆ ಸೇರಿಗೆಡು ಬೋಳೂರು ಮೊಗವೀರ ಗ್ರಾಮ ಸಭಾಂಗಣಡು ಮೀನುಗಾರರಿಗೂ ಧರ್ಮಗು ಕೊರೋನಾ ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮ ಶನಿವಾರ ನಡೆತಂಡ. ಶಾಸಕರು ವೇದವ್ಯಾಸ ಕಾಮತ್ ಕಾರ್ಯಕ್ರಮವನ್ನು ಉದಿಪನ ಮಲ್ತಿರ. ದೇಶಡೋರ್ಮಿಡು ಧರ್ಮಗು ಲಸಿಕೆ ಕೊರೊಂದುಂಡು. ಸರ್ಕಾರ ಜನಕ್ಲಿನ ಆರೋಗ್ಯದ ರಕ್ಷಣೆದ ದಿಟ್ಟಿಡು ದೀವನ್ನ ಶಿಬಿರಡು ಮಾತಾ ಮೀನುಗಾರರು ಪ್ರಯೋಜನ ದೇತನುಡು. ಕೊರೋನಾ ಸೀಕ್ ತೋಜಿನಗ ಐಕ್ ಸರಿಯಾಯಿನ ಮರ್ದ್ ಬಾರಿ ಕಷ್ಟಬತ್ತಿನ ಬಿಜೆಪಿ ಸರ್ಕಾರ ಆಜಿ ತಿಂಗುಲ್ಡೆ ಲಸಿಕೆ ನಾಡ್ದು ಪತದನಂದು ವೇದವ್ಯಾಸ್ ಕಾಮತ್ ಪಂಡಿರ. ಕಳೆದ 70 ವರ್ಷದ ಅವಧಿಯಲ್ಲಿ 10, 20, 30 ವರ್ಷಗಳು ಒಂದು ಮದ್ದನ್ನು ಲಸಿಕೆಯನ್ನು ಹುಡುಕೊಳ್ಳಿಕ್ಕೆ ಭಾರತ ಕಷ್ಟವನ್ನು ಪಟ್ಟಿದೆ. ಆದರೆ ಇವತ್ತು ನಾನು ಹೆಮ್ಮೆಯಲ್ಲಿರೋದು ಕೊರೋನಾದಂಥ ಮಹಾಮಾರಿ ಈ ದೇಶಕ್ಕೆ ಬಂದಾಗ ಕೇವಲ 6 ತಿಂಗಳಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಲಸಿಕೆಯನ್ನು ಕಂಡುಹಿಡಿದು ಜನರಿಗೆ ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ನಮ್ಮ ಹೆಮ್ಮೆಯ ವಿಷಯ, ಇದು ಭಾರತದ ಗೌರವದ ವಿಷಯ ಅಂತ ನಾನು ಹೇಳ್ತೇನೆ. ಊರದ ಕಾರ್ಪೊರೇಟರ್ ಜಗದೀಶ್ ಬೋಳೂರು, ಮೊಗವೀರ ಗ್ರಾಮ ಸಭಾ ಗುರುಕಾರ್ಯರು ರಾಜಶೇಖರ್ ಕರ್ಕೇರ, ಮೀನುಗಾರಿಕಾ ಇಲಾಖೆದ ಹರೀಶ್ ಕುಮಾರ್, ನಾಯಕಿಯರು ದೇವಾನಂದ, ತಾರನಾಥ್ ಪುತ್ರನ್, ಜಯರಾಜ್, ಮೊಗವೀರ ಮಹಾಜನ ಸಂಘದ ಒತ್ತು ಗುರುಕಾರ್ಯರು ದೇವದಾಸ್ ಬೋಳೂರು, ಬೋಳೂರು ಮೊಗವೀರ ಮಹಿಳಾ ಮಂಡಳಿ ಗುರುಕಾರ್ದಿ ಸವಿತಾ ಪಾಲ್ದೆತ್ತೊಂಡಿರ. 500 ಜನಕ್ಕೂ ಕೊರೋನಾ ಇಂಜೆಕ್ಷನ್ ದ ಸುರುತ ಡೋಸ್ ಕೊರಿಯರು. ಕುಡ್ಲದ ಏನಪೋಯ ಆಸ್ಪತ್ರೆದ ಐಸಿಯು ವಿಭಾಗಡುಪ್ಪುನ ಮಾಜಿ ಕೇಂದ್ರ ಮಂತ್ರಿ ರಾಜ್ಯಸಭಾ ಸದಸ್ಯರು ಆಸ್ಕರ್ ಫೆರ್ನಾಂಡಿಸರ್ನ ಆರೋಗ್ಯ ಸ್ಥಿರವಾದೀತದು. ಮಣಿಪಾಲ ಆಸ್ಪತ್ರೆದ ವೈದ್ಯರನ ಕೂಟ ಅರೆನ ಆರೋಗ್ಯ ತೂವೊಂದುಂಡು. ಮೆದುಳು ಆಪರೇಷನ್ ಬಗೆಟ್ಟು ಡಾಕ್ಟರ್ ತಾಹಿರ್, ನಿಮಾನ್ಸ್ ಹಿರಿಯ ವೈದ್ಯರು ಡಾಕ್ಟರ್ ಅರುಣ್ ನಾಯಕ್ ಎರಡ ಚರ್ಚೆ ಮಲ್ತಿದರು. ಕುಡ್ಲದ ಏನಪೋಯ ಆಸ್ಪತ್ರೆದ ಐಸಿಯು ಉಡುಪುನ ರಾಜ್ಯಸಭಾ ಸದಸ್ಯರು ಆಸ್ಕರ್ ಫೆರ್ನಾಂಡಿಸರ್ನ ಆರೋಗ್ಯ ಸ್ಥಿರವಾದುಂಡು. ಮಣಿಪಾಲ ಆಸ್ಪತ್ರೆದ ಎಡೇನ ತೀರಿನ ವೈದ್ಯರನ ಕೂಟ ಆಸ್ಕರ್ ಫೆರ್ನಾಂಡಿಸರ್ನ ಆರೋಗ್ಯದ ಮಿತ್ತು ಕಣ್ಣದೀತಂಡ. ಅರೆನ ಕುಟುಂಬದ ಕ್ಲೀಡ ಸಮಾಲೋಚನೆ ನಡಪಾದು ಮೆದುಳು ಆಪರೇಷನ್ ಮಲ್ಪೆರಂದು ತಿರಿದು ಬೈದಂಡ. ನಿಮಾನ್ಸದ ಹಿರಿಯ ವೈದ್ಯರು ಡಾಕ್ಟರ್ ಅರುಣ್ ನಾಯಕರ್ನ ಒಟ್ಟುಗೂ ಡಾಕ್ಟರ್ ತಾಹಿರ್ ಚರ್ಚೆ ನಡಪಾದಿರು. ಕರಿನ ಐತಾರ ಯೋಗ ಮಲ್ಪುನ ಪೊರ್ತುಡು ಬೂರ್ದು ತರಕ ಪೆಟ್ಟಾದಿತ್ತನ ಫೆರ್ನಾಂಡಿಸರಿಗೂ ಆಸ್ಪತ್ರೆಗೂ ಸೇರಿಸಾದಿತ್ತನ. ಕಾಂಗ್ರೆಸ್ ರಾಜ್ಯ ಗುರುಕಾರ್ಯರು ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು, ರಾಜ್ಯದ ಮಾಜಿ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ, ಉಡುಪದ ಶಾಸಕರು ರಘುಪತಿ ಭಟ್, ಕಾಂಗ್ರೆಸ್ ನಾಯಕರು ರಮಾನಾಥ್ ರೈ, ವಿನಯ್ ಕುಮಾರ್ ಸೊರಕೆ, ಐವನ್ ಡಿಸೋಜಾ, ಮಿಥುನ್ ರೈ ಇಂಚ ನಾಯಕರು ಆಸ್ಪತ್ರೆಗೆ ಪೋದು ಆಸ್ಕರ್ ಫೆರ್ನಾಂಡಿಸರ್ನ ಆರೋಗ್ಯ ಬಗೆಟ್ಟು ತೆರೆಯೊಂದಿರು. ಕುಡ್ಲ ಸ್ಮಾರ್ಟ್ ಸಿಟಿ ಆದು ಅಭಿವೃದ್ಧಿ ಆವೊಂದುಂಡು. ಅಂಡ ಕುಡ್ಲದ ಅವೇತೋ ಮಾರ್ಗೊಲು ಮರಿಯಲುಡು ಗುರಿ ಗುಂಡಿಡು ನೀರಿಡು ಮುರ್ಕುದುಂಡು. ನಗರಗು ಮುಟ್ಟದ ಪಚ್ಚನಾಡಿ ಬಂಗೇರು ಸೀಮೆದ ಜನಕ್ಲುಪ್ಪುನ ಒಂಜಿ ಮಾರ್ಗದ ಅವ್ಯವಸ್ಥೆ ಪಂಡದ ಪ್ರಯೋಜನ ಇಜ್ಜಿ. ಆ ಬಗೆಟ್ಟು ಒಂಜಿ ವರದಿ. ಸ್ಮಾರ್ಟ್ ಸಿಟಿ ಪನ್ಪುನ ಪೆರ್ಮೆಗು ಸಂದದಿನ ಕುಡ್ಲ ನಗರದ ಮಹಾನಗರ ಪಾಲಿಕೆದ ಸುತ್ತುಡು ಏತೋ ಕಡಿಟ್ಟು ಮಾರ್ಗೊಲೆಡು ಗುರಿ ಗುಂಡಿ ಬೂರ್ದು ಮಾರ್ಗ ಹಾಳಾದುಂಡು. ಮರಿಯಾಲುಡು ಒಂದು ಮಾರ್ಗನ ಕೆದುವ ಪನ್ಪುನಂಚ ತೋಜುಂಡು. ಜನಪ್ರತಿನಿಧಿಲು ಜನಕ್ಲಿನ ಸಮಸ್ಯೆಗೂ ಕಿಬಿ ಕೊರ್ಪುಜೇರು ಪನ್ಪುನೆಕ್ ಒಂದು ಮಾತ ಉದಾರ್ಮೆ ಆದುಲ್ಲ. ಒಂದು ಪಚ್ಚನಾಡಿ ಬಂಗೇರು ಸೀಮೆದ ಜನಕ್ಲೆಗುಪ್ಪುನ ಮಾರ್ಗ ಮುಲ್ಪ ಸರಿಯಾಯಿನ ಮಾರ್ಗ ಇಜ್ಜಿ, ಸಾದಿಗ್ ಲೈಟ್ ಇಜ್ಜಿ,
ಕುಡ್ಲ ನಗರಗೂ ಕೈತಲ್ದ ಈ ಪಚ್ಚನಾಡಿ ಬಂಗೇರ ಸೀಮೆಡು ಮುಪ್ಪ ಇಲ್ಲುಂಡು ನನ್ನಲ ಕಾಂಕ್ರೀಟ್ ಪಾಡ್ದಜಿ ವರ್ಷಲ ಮರಿಯಲಡು ಮಲ್ಲ ಮಲ್ಲ ಸಮಸ್ಯೆ ಜೋಕುಲು ಪೊಂಜೋನಕುಲು ಸೇರ್ದು ಮಾತಿರ್ಲ ಕೆಸರಡೆ ನಡತೊಂದು ಪೋವಡು ಇಡೆಗ ಬರಿಯರೆ ರಿಕ್ಷಾದಕುಲು ಪಿರಜಾರ್ವೇರ ಸೀಕದಕ್ಲಿನ ಆಸ್ಪತ್ರೆಗೆ ಕೊನೆಯರೆ ಮೊಕ್ಕಲು ಬರ್ಪಿನ ಬಂಗ ತುಂಡ ಎರೆಗ್ಲ ಆಶ್ಚರ್ಯಾವು ಬಂಗೇರು ಸೀಮೆದ ಖಾಸಗಿ ಜಾಗೆಡು ಒರಿ ಲೇಔಟ್ ಕಟ್ಟದು ಸೈಟ್ ಮಲ್ತದು ಮಾರ್ದೇರೋ ಮೂಲ ಸೌಕರ್ಯ ಒದಗಾವ ಪಂಡದು ಹೆಚ್ಚಿನ ಸೈಟ್ಲೆಗೂ ಮೂಲ ಸೌಕರ್ಯ ಮಲ್ತು ಕೊಡ್ತಿದ್ದೇರೋ ಊರ್ದ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ದೂರ್ ಕೊರಂಡಲ ಮನಿಪಂದೆ ಉಳ್ಳಿருந்து ಊರ್ದಕ್ಲು ಏವ್ರಡುಲ್ಲಿರೋ ಮಹಾನಗರ ಪಾಲಿಕೆ ಕಮಿಷನರ್ ಜಿಲ್ಲಾಧಿಕಾರಿಲಿಗೆ ಭಿನ್ನೈತುಂಡಲ ಪ್ರಯೋಜನ ತಿಕ್ಕದಜಿ ಅಂಡ ಇತ್ತ ನೀರು ಪರಿತು ಪೋಯರೆ ಚರಂಡಿ ವ್ಯವಸ್ಥೆ ಮಲ್ತೊಂದುಲ್ಲಿರೋ ಕರಿನ 3 ತಿಂಗಳುಡ್ದು ತೋಜಂದೆ ಆತಿನ ಪೆರಂಪಳ್ಳಿದ 14 ವರ್ಷ ಪ್ರಾಯದ ಜವಂದಿ ಅವಿನಾ ಬಗೆಟು ನಾಡು ಪತ್ತರೆ ಮಣಿಪಾಲ ಪೊಲೀಸರು ಲುಕ್ಔಟ್ ನೋಟಿಸ್ ಜಾರಿ ಮಲ್ತಿದ್ದೇರ ಒರ್ಮನೆ ಕ್ಲಾಸ್ ಕಲ್ತೊಂದುಪ್ನ ಅವಿನಾ ಏಪ್ರಿಲ್ 13 ದಿಂಚ ತೋಜಂದೆ ಆದಿತ್ತದು ಆ ಬಗೆಟ್ಟು ಅಲ್ಲಿನ ಅಪ್ಪೆ ಆಶಾ ಡಿಸೋಜಾ ಪೊಲೀಸರಿಗೂ ದೂರು ಕೊಡ್ದಿತ್ತೇರ ಕರಿನ 3 ತಿಂಗಳುಡ್ದು ತೋಜಂದೆ ಆತಿನ ಪೆರಂಪಳ್ಳಿದ 14 ವರ್ಷ ಪ್ರಾಯದ ಅವಿನ ಬಗೆಟ್ ನಾಡ್ಪತ್ತರೆ ಮಣಿಪಾಲ ಪೊಲೀಸರು ಲುಕ್ಔಟ್ ನೋಟಿಸ್ ಜಾರಿ ಮಲ್ತಿದ್ದೇರ ಏಪ್ರಿಲ್ 13 ಪೆರಂಪಳ್ಳಿದ ಇಲ್ಲರ್ದು ತೋಜಂದೆ ಆತಲ ಒರ್ಮನೆ ಕ್ಲಾಸ್ ಕಲ್ತೊಂದಿತ್ತಿನ ಅವಿನಾಗ್ ಕನ್ನಡ ಭಾಷೆ ಬರ್ಪುಂಡು ತೋಜಂದೆ ಆಯ್ನ ಬಗೆಟ್ ಅಪ್ಪೆ ಆಶಾ ಡಿಸೋಜಾ ಮಣಿಪಾಲ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ದಿತ್ತೇರ ಪೊಣ್ಣನ ಬಗೆಟ್ ಏರೆಗಾಂಡಲ ಗೊತ್ತಾಂಡ ಪೊಲೀಸರಿಗೂ ಮಾಹಿತಿ ಕೊರಿಯರೆ ಪೊಲೀಸರು ಸಾರ್ವಜನಿಕರ್ಡ ಕೇನೊಂದೆರ ಮದ್ಮೆ ಅದು ಆಜಿ ತಿಂಗುಲಾತಿನ 22 ವರ್ಷ ಪ್ರಾಯದ ಶ್ರೇಯಾ ಪನ್ಪುನಾರು ಜೀವದೆತ್ತೊನ್ನ ಸಂಗತಿ ಕುಂಬ್ಳೆ ಕಿದೂರದ ಮೈರಾಳಡು ನಡೆತಿದ್ದ ಕಂಡನಿ ಉದಯ್ ಕುಮಾರ್ನ ಇಲ್ಲಡು ಶ್ರೇಯಾ ಜೀವದೆತ್ತೊನ್ನ ಬಗೆಟ್ಟು ಕುಂಬ್ಳೆ ಪೊಲೀಸರಿಗೂ ದೂರು ಕೊಡ್ತಿರ ಆಜಿ ತಿಂಗೊಳುಡ್ದು ದುಂಬು ಮದ್ಮೆ ಆತಿನ 22 ವರ್ಷ ಪ್ರಾಯದ ಜವಂದಿ ಶ್ರೇಯಾ ಪನ್ಪುನಾರ್ ಜೀವದೆತ್ತೊನ್ನ ಬೇಜಾರ್ದ ಸಂಗತಿ ಕಾಸರಗೋಡು ಜಿಲ್ಲೆದ ಕುಂಬ್ಳೆ ಪೊಲೀಸ್ ಸ್ಟೇಷನ್ ಸುತ್ತುಡು ನಡೆತಿದ್ದ ಶ್ರೇಯನ್ ಕಿದೂರು ಮೈರಾಳದ ಉದಯ್ ಕುಮಾರ್ಗ್ ಮದ್ಮೆ ಮಲ್ತು ಕೊಡ್ದಿತ್ತೇರ ಮದ್ಮೆಡ್ದು ಬೊಕ್ಕ ಸಂಸಾರ ಪೊರ್ಲುಡಿತ್ತನ್ನೊಂದು ಎನ್ನದ ಕಂಡನ್ನೆ ಇಲ್ಲಡು ಬೆಂದ್ರಡು ಜೀವದೆತ್ತೊಂದೆರ ಶನಿವಾರ ಕಾಂಡೆ ಮೀಯರೆಂದು ಪೋಯಿನಾರು ಪಿರ ಬರಂದೆ ಉಪ್ಪುನಗ ಇಲ್ಲಲ್ದಕುಲು ಬಾಕಿಲು ಬುಟ್ಟುದು ಅವು ದೆಪ್ಪಂದೆ ಉಪ್ಪುನಗ ಬಾಕಿಲು ಪೊಲಿತುದೆರ ಅಪಗ ಶ್ರೇಯಾ ಜೀವದೆತ್ತೊಂದಿನ ಗೊತ್ತಾದು ಕುಂಬ್ಳೆ ಪೊಲೀಸ್ ಸ್ಟೇಷನ್ಗೂ ತೆರಿಪಾದಿರ ಇತ್ತೆ ಕೊಡೋರ ಇನ್ನಿತ ಮಲ್ಲ ಸುದ್ದಿರು ದೇಶದ ಪಣೋಕಾಸು ಬಿಳುಚಲಿಗೂ ರೈತರು ಬೊಕ್ಕ ಬೇರೆ ದಾಖಲಿನ ಕೊಡುಗೆ ದಿಂಜ ಬೆದ್ರಡು ಕೃಷಿ ಋಷಿ ಬೊಕ್ಕ ವನ ಮಹೋತ್ಸವ ಉದಿಪನ ಮಲ್ತದು ಎಂ ಬಾಹುಬಲಿ ಪ್ರಸಾದ್ ವೇಟ್ ಲಿಫ್ಟಿಂಗ್ ಗೊಬ್ಬುಡು ಸುರುತ ದಿನೊನೆ ಭಾರತದ ಸಾಧನೆ ಟೋಕಿಯಾದ ಒಲಿಂಪಿಕ್ಸ್ ಬೊಳ್ಳಿದ ಪದಕ ಗೆಂದಿನ ಮೀರಾಬಾಯಿ ಚಾನು ನಳಿನ್ ಕುಮಾರ್ ರೆನಾಂದ್ ಎನ್ನದಿನ ಆಡಿಯೋ ಪಾತ್ರ ಕತೆಟು ಮುಖ್ಯಮಂತ್ರಿ ಬದಲ್ಪುನ ವಿಚಾರ ಮಾತ್ರ ಕಾಸ್ತ ವ್ಯವಹಾರ ಪಾತ್ರ ಕತೆಲ ನಡಪಾದೆರು ಕುಡ್ಲಡು ವೀರಮಾನತ್ ರೈ ಶಕ್ತಿ ಪದವಿ ಪೂರ್ವ ಕಾಲೇಜ್ ನೂದೇಕು ನೂದು ಸಾಧನೆ ವಿದ್ಯಾರ್ಥಿಗಳಿಗೆ ಬೊಕ್ಕ ಸಂಸ್ಥೆಗೆ ಮೆಚ್ಚುಗೆ ತೆರಿಪಾಯಿನ ಡಾಕ್ಟರ್ ಕೆಸಿ ನಾಯಕ್ ಡೆಗ್ ಇನ್ನಿತ ನಮ್ಮ ಕುಡ್ಲಾ ತುಡು ವಾರ್ತೆಲು ಮುಗಿಂಡು ಸುಲ್ಮೆಲು